ನಾವು ಉಣ್ಣುವ ಅನ್ನ, ತಿನ್ನುವ ತರಕಾರಿ ಇತ್ಯಾದಿಗಳು ಎಲ್ಲಿಂದ ಬರುತ್ತವೆ, ಎಲ್ಲಿ ಉತ್ಪಾದನೆ ಆಗುತ್ತವೆ ಎಂದು ಇಂದಿನ ಮಕ್ಕಳಿಗೆ ಕೇಳಿದ್ರೆ ಬಹಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಅಕ್ಕಿ, ತರಕಾರಿಗಳು ಮಾಲ್, ಸೂಪರ್ ಬಜಾರ್ ಅಥವಾ ಅಂಗಡಿಯಲ್ಲಿ ಸಿಗುತ್ತವೆ ಎಂಬುದಾಗಿ ಥಟ್ಟನೆ ಉತ್ತರಿಸಬಹುದು. ಆದರೆ ಅಂಗಡಿಗೆ ಎಲ್ಲಿಂದ ಬರುತ್ತವೆ ಎಂಬ ಪ್ರಶ್ನೆಗೆ ಸಮರ್ಪಕವಾದ ಉತ್ತರವನ್ನು ನೀಡಲು ಅವರಿಂದ ಸಾಧ್ಯವಿಲ್ಲ. ಮಂಗಳೂರಿನ ಅದೊಂದು ಸರ್ಕಾರಿ ಶಾಲೆಯು ಮಕ್ಕಳಿಗೆ ಅಕ್ಕಿ ಹೇಗೆ ಬರುತ್ತದೆ, ರೈತರು ಯಾವ ರೀತಿ ಶ್ರಮವನ್ನ ಪಡ್ತಾರೆ, ಅನ್ನದ ಮೌಲ್ಯ ಏನು ಎಂಬುದರ ಬಗ್ಗೆ ಪ್ರತ್ಯಕ್ಷವಾದ ಅನುಭವವನ್ನು ನೀಡಿದೆ. ಅದು ಎಲ್ಲಿ, ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂದಿನ ಮಕ್ಕಳಿಗೆ ಕೃಷಿ ಅಂದ್ರೆ ಪುಸ್ತಕದ ಪಾಠ. ಆದ್ರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾಮಂಚೂರು ತಿರುವೈಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಮಾದರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಕೃಷಿಯ ಬಗ್ಗೆ ಪ್ರಾಯೋಗಿಕವಾಗಿ ಕಲಿಸಿಕೊಡಲಾಗುತ್ತಿದೆ. ಈ ಪ್ರಯತ್ನಕ್ಕೆ ವಿದ್ಯಾಬೋಧಿನಿ ಎಜುಕೇಷನ್ ಟ್ರಸ್ಟ್, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಜೈಶಂಕರ್ ಮಿತ್ರ ಮಂಡಳಿ ಮತ್ತು ಶಾಲಾ ಶಿಕ್ಷಕರು ಬೆಂಬಲವನ್ನು ನೀಡಿದ್ದಾರೆ. ಶಾಲೆಯ 6 ಮತ್ತು 7ನೇ ತರಗತಿಯ ಮಕ್ಕಳು ಸೇರಿಕೊಂಡು ಗದ್ದೆಯಲ್ಲಿ ಉಳುಮೆ ಮಾಡಿ ಭತ್ತದ ಬೀಜ ಬಿತ್ತನೆ, ಭತ್ತದ ಕೃಷಿಯ ಜೊತೆಗೆ ತರಕಾರಿಯನ್ನು ಕೂಡ ಬೆಳೆಸಿದ್ದು ಅದನ್ನು ನೇರವಾಗಿ ಶಾಲಾ ಬಳಕೆಗಾಗಿ ಉಪಯೋಗಿಸುವಲ್ಲಿ ಇದೀಗ ಯಶಸ್ವಿಯಾಗಿದ್ದಾರೆ. ವರ್ಷಂಪ್ರತಿ ಮಳೆಗಾಲದಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನ ಗದ್ದೆಗಳಿಗೆ ಕರೆದೊಯ್ದು ಭತ್ತದ ನಾಟಿ ಮಾಡುವ ಕಾರ್ಯಕ್ರಮವನ್ನ ಪ್ರತ್ಯಕ್ಷವಾಗಿ ತೋರಿಸುವ ಕೆಲಸ ಕೆಲವು ಶಾಲೆಗಳಲ್ಲಿ ನಡೆಯುತ್ತಿದೆ. ಆದರೆ ಭತ್ತ ಮತ್ತು ತರಕಾರಿಗಳನ್ನ ತಾವೇ ಬೆಳೆದು ಅದರ ಫಸಲಿನ ರುಚಿಯನ್ನ ಅನುಭವಿಸುವ ಅಪೂರ್ವವಾದಂತಹ ಅವಕಾಶವನ್ನ ಕಲ್ಪಿಸುವ ಮೂಲಕ ರೈತರ ಬಗೆಗಿನ ಗೌರವ ಮತ್ತು ಅನ್ನದ ಮೌಲ್ಯವನ್ನ ಮಕ್ಕಳಿಗೆ ತಿಳಿಯುವಂತೆ ಇಲ್ಲಿ ಮಾಡಲಾಗಿದೆ ಎಂದು ಈ ಯೋಜನೆ ರೂಪಿಸಿದ ಶಾಲೆಯ ಹಳೆ ವಿದ್ಯಾರ್ಥಿ ರಘು ಸಾಲಿನವರು ಹೇಳ್ತಾರೆ. ಸಾಧಾರಣ 3 ತಿಂಗಳ ಮುಂಚೆ ಒಂದು ನಾಟಿ ಇಲ್ಲೇ ಶಾಲೆಯ ಅಂಗಳದಲ್ಲಿ ಸಾಧಾರಣ ಭತ್ತವನ್ನು ಇಲ್ಲಿ ಬಿತ್ತಿ ಅದರಲ್ಲಿ ನೇಜಿ ತಯಾರಿಸಿ ಮಕ್ಕಳಿಂದಲೇ ಅದನ್ನು ಮಾಡಿಸಿ ಮಕ್ಕಳಿಂದಲೇ ಅದನ್ನು ಸೀದಾ ಇಲ್ಲಿಂದ ತೆಗೆದು ಗದ್ದೆಗೆ ಕೊಂಡೋಗಿ ಗದ್ದೆಯನ್ನು ಹದ ಮಾಡಿದ್ದಂತ ಹೇಳಿದರೆ ಕೋಣದಿಂದ ನಂತರ ಟಿಲ್ಲರ್ ತಂದು ಕೋಣದಿಂದ ಮಕ್ಕಳಿಗೆ ಯಾವುದರಲ್ಲಿ ಮೊದಲು ಗದ್ದೆ ಉಳಿತಿದ್ರು ಅಂತೇಳಿ ತೋರಿಸಬೇಕಿತ್ತು. ಹಾಗೆ ಅವರನ್ನೆಲ್ಲ ಕರ್ಕೊಂಡೋಗಿ ಆ ಮಕ್ಕಳಿಗೆ ಅದನ್ನು ತೋರಿಸಿ ಅವರ ಹತ್ರವೇ ನಡೆಸಿ ನೆಟ್ಟ ನಂತರ 1 ತಿಂಗಳು ಬಿಟ್ಟು ಅದಕ್ಕೆ ಕಲೆ ತೆಗೆಯುವುದಂತ ಉಂಟು, ಅದನ್ನೆಲ್ಲ ಮಕ್ಕಳ ಹತ್ರನೇ ಮಾಡಿಸಿ ಆ ನಂತರದ ದಿನಗಳಲ್ಲಿ ಅದು 2 ತಿಂಗಳ ನಂತರ ಭತ್ತವು ಕಟಾವಿಗೆ ಬರುವಾಗ ಆ ಮಕ್ಕಳನ್ನು ಕರ್ಕೊಂಡೋಗಿ ಕಟಾವು ಮಾಡಿಸಿ ಎಲ್ಲ ನಮ್ಮ SDMC ಆಗಲಿ ಹಳೆ ವಿದ್ಯಾರ್ಥಿ ಸಂಘದವರಾಗಲಿ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಆ ಗದ್ದೆಯಿಂದ ಅಲ್ಲಿಂದ ಆ ಪೈರನ್ನು ಈ ಶಾಲೆಗೆ ತಂದು ಶಾಲೆಯಲ್ಲಿ ಅದನ್ನು ಪಡಿ ಅಂತ ಹೇಳ್ತಾರೆ, ಅದನ್ನು ಇಟ್ಟು ಗದ್ದೆ ಆ ಬೈಯನ್ನು ಏನು ಹೇಳ್ತಾರೆ ಅದನ್ನು ಭತ್ತವನ್ನು ಬೇರ್ಪಡಿಸಿ ಅಲ್ಲಿಂದ ಮಕ್ಕಳಿಗೆ ಎಲ್ಲವನ್ನು ತೋರಿಸಿ ನಂತರದ ದಿನಗಳಲ್ಲಿ ಆ ಭತ್ತವನ್ನು ನಾವು ಸೀದಾ ಮಿಲ್ಲಿಗೆ ತಗೊಂಡು ಹೋಗಿ ಅಲ್ಲಿಂದ ಅದರಲ್ಲಿ ಅಕ್ಕಿಯನ್ನು ಬೇರ್ಪಡಿಸಿ ತಂದು ಇಲ್ಲಿ ಈ ದಿನ ಒಂದು ಭಾರಿ ಸಂತೋಷದ ದಿನ. ಎಲ್ಲ ಮಕ್ಕಳನ್ನು ಕೂರಿಸಿ ಅವರ ಕೈಯಿಂದಲೇ ಬಡಿಸಿ ಅವರನ್ನೇ ಆ ಅನ್ನವನ್ನು ಊಟ ಮಾಡುವಂಥ ಒಂದು ಖುಷಿ ಅದಕ್ಕಿಂತ ಮೇಲೆ ಏನಿಲ್ಲ. ಮಳೆಗಾಲದ ಪ್ರಾರಂಭದ ವೇಳೆಗೆ ಶಾಲೆಯಲ್ಲಿ ಬಿತ್ತನೆ ಮಾಡಿದ ಭತ್ತದ ನೇಜಿಯನ್ನು ಸ್ಥಳೀಯ ತಿರುವೈಲ್ನ ಸಾಲ್ಯನ್ ಕುಟುಂಬದ 1 ಎಕರೆ ಹೊಲದಲ್ಲಿ ಮಕ್ಕಳು ತಾವೇ ಎತ್ತು ಬಳಸಿ ನೇಗಿಲು ಹಿಡಿದು ಗದ್ದೆಯನ್ನ ಉಳುಮೆ ಮಾಡಿ ನಾಟಿ ಮಾಡಲು ಹದಗೊಳಿಸಿ ನೇಜಿಯನ್ನ ನೆಟ್ಟಿದ್ದರು. ಬಳಿಕ ಪಾಲನೆ, ಪೋಷಣೆ, ಕಟಾವು ಎಲ್ಲವನ್ನೂ ಕೂಡ ಮಕ್ಕಳೇ ನೇರವಾಗಿ ಮಾಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳು ಬೆಳೆದ ಭತ್ತದಿಂದ 80 ಕೆಜಿಯಷ್ಟು ಅಕ್ಕಿ ಸಿದ್ಧವಾಗಿದ್ದು ಈ ಅಕ್ಕಿ ಶಾಲೆಯ 400 ವಿದ್ಯಾರ್ಥಿಗಳ ಮಧ್ಯಾಹ್ನದ ಊಟಕ್ಕಾಗಿ ಬಳಕೆಯಾಗಿದೆ. ನಾವೇ ಮಾಡಿದ ನಮ್ಮ ಮಕ್ಕಳು ಬೀಜ ಬಿತ್ತಿ ಅದರಿಂದ ಬೆಳೆ ತೆಗೆದು ಮಾಡಿದಂತಹ ಒಂದು ಅನ್ನದಿಂದ, ಭತ್ತದಿಂದ, ಅಕ್ಕಿಯಿಂದ ಅನ್ನ ಮಾಡಿ ತಿನ್ನುವಂತಹ ಯೋಗ ನಮಗೆ ಇವತ್ತು ಸಿಕ್ಕಿದೆ. ಇದನ್ನು ಎಣಿಸುವಾಗ ತುಂಬ ಖುಷಿ ಆಗ್ತಾ ಉಂಟು. ಇದಂದರೆ ನಮ್ಮ ಶಾಲೆಯಲ್ಲಿ ನಾವು ಇಲ್ಲಿ ಕೂಡ ಕೇಳಲಿಲ್ಲ ಇಂತಹ ಒಂದು. ಎಲ್ಲರಿಗೆ ಕೂಡ ನಾಟಿ ಮಾಡಲಿಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಶಾಲೆಯಿಂದ, ಮತ್ತು ಕೆಸರುಗದ್ದೆ ಆಟ ಅಂತೇಳಿ ಹಾಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಶಾಲೆಯ ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ವಂತ ಅನುಭವ ಸಿಕ್ಕಿದೆ ನಮ್ಮ ಶಾಲೆಯಲ್ಲಿ. ಅದು ಎಣಿಸುವಾಗ ನಾವು ಸಣ್ಣದಿರುವಾಗ ನಮಗೆ ನಮ್ಮ ಮನೆಗಳಲ್ಲಿ ಸಿಗ್ತಾ ಇತ್ತು ಇಂಥ ಭತ್ತದ್ದು ಕೆಲಸ, ತೋಟ ಕೆಲಸ ಎಲ್ಲ. ಆದರೆ ಇಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಎಲ್ಲ ಯಾವ ರೀತಿ ಅನ್ನ ಎಲ್ಲಿಂದ ಬರ್ತದೆ ಅಂತೇಳಿ ಗೊತ್ತಿಲ್ಲದ ಮಕ್ಕಳಿಗೆ ಅನ್ನ ಹೇಗೆ ಬರ್ತದೆ, ಅನ್ನವನ್ನು ಹೇಗೆ ಮಾಡುವುದು ಅಂತ ಹೇಳುವಂತಹ ಎಲ್ಲ ವಿಧಾನಗಳನ್ನು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ
ವಿದ್ಯಾಬೋಧಿನಿ ಟ್ರಸ್ಟ್, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಸೇರಿ ಮಾಡಿದ್ದಾರೆ. ಇದು ಒಂದು ಸಂತಸದ ವಿಷಯ, ಹಾಗೆ ಖುಷಿ ಆಗ್ತಾ ಉಂಟು. ಆದರೆ ಅದೇ ಈ ಭತ್ತವನ್ನು ನಮ್ಮ ಮನೆಯ ಗದ್ದೆಯಲ್ಲಿ ಮಾಡಿ ತಂದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಇನ್ನೂ ಕೂಡ ಖುಷಿ ಆಗ್ತಾ ಉಂಟು. ಶಾಲೆಯಲ್ಲಿ ಅನ್ನ ವ್ಯರ್ಥ ಮಾಡಬಾರದು ಎಂದು ಶಿಕ್ಷಕರು ಹೇಳುತ್ತಿದ್ದರೂ ಈ 4-5 ತಿಂಗಳುಗಳಲ್ಲಿ ತಾವೇ ಅನುಭವಿಸಿದ ರೈತರ ಪರಿಶ್ರಮ ಮಕ್ಕಳಲ್ಲಿ ಅನ್ನದ ಬೆಲೆ, ರೈತನ ಮೌಲ್ಯಕ್ಕೆ ಹೊಸದಾದ ಅರ್ಥವನ್ನ ತುಂಬಿದ್ದು, ಯಾವುದೇ ಖಾಸಗಿ ಶಾಲೆಗಳಲ್ಲೂ ಸಿಗದ ಅನುಭವ ಈ ಸರ್ಕಾರಿ ಶಾಲೆ ನಮಗೆ ನೀಡಿದೆ. ಇದು ನಮಗೆ ಹೆಮ್ಮೆ ಅಂತಾರೆ 7ನೇ ತರಗತಿಯ ವಿದ್ಯಾರ್ಥಿ ಮಹಮ್ಮದ್ ಸವಾದ್. ಟೀಚರ್ನವರೆಲ್ಲ ಹೇಳ್ತಿದ್ರು ಪಾಠದಲ್ಲಿ ಎಲ್ಲ ಅನ್ನವನ್ನು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂದ್ರೆ ಅದು ನಮಗೆ ತಲೆಗೆ ಹೋಗ್ತಿತ್ತು. ಆದರೆ ಅದನ್ನು ಹೀಗೆ ಮಾಡಿ ತೋರಿಸುವುದೆಲ್ಲ ನಮಗೆ ಮಾಡ್ತಿರ್ಲಿಲ್ಲ. ಆದರೆ ನಮಗೆ ರಘು ಸರ್ ಮತ್ತು ಅವರು STMC ಅವರೆಲ್ಲ ಸೇರಿ ನಮಗೆ ಇಲ್ಲಿ ಹತ್ತಿರದ್ದು ರಘು ಸರ್ ಖಂಡದಲ್ಲಿ ನಮಗೆ ಅದನ್ನು ಉಳುಮೆ ಮಾಡಿ ಕಟಾವು ಮಾಡಿ ಎಂತೆಲ್ಲ ಉಂಟು ಅದನ್ನೆಲ್ಲ ತೋರಿಸಿ ನಮಗೆ ಅದನ್ನು ತೋರಿಸಿ ಹೇಳಿಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಪಾಠದಷ್ಟೇ ಪಾಠ ಕೂಡ ಮಾಡ್ತಾರೆ. ಪಾಠದೊಟ್ಟಿಗೆ ಹೀಗೆ ಜನರಲ್ಲಾಗಿ ನಾವು ಎಂತೆಲ್ಲ ಮಾಡಬೇಕು ಮತ್ತು ಅನ್ನದ್ದು ಬೆಲೆಯೆಲ್ಲ ಹೇಳಿಕೊಟ್ಟಿದ್ದಾರೆ. ಅನ್ನವನ್ನು ಇಲ್ಲಿ ಶಾಲೆಯಲ್ಲಿ ಊಟ ಮಾಡಿ ಬಿಸಾಡುವಾಗ ಟೀಚರ್ನವರು ಹೇಳ್ತಿದ್ರು, ಅನ್ನವನ್ನು ಬಿಸಾಡಬೇಡಿ, ಅದಕ್ಕೆ ತುಂಬ ಕಷ್ಟ ಇದೆ, ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ. ಅದರದ್ದು ನಮಗೆ ಗೊತ್ತಿರಲಿಲ್ಲ. ಆದರೆ ಮೊನ್ನೆ ನಮಗೆ ಕರ್ಕೊಂಡು ಆದಾಗ ನಮಗೆ ಎಲ್ಲ ಹೇಳಿಕೊಟ್ರು ಎಷ್ಟು ಕಷ್ಟ ಉಂಟು, ಅನ್ನ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ. ಆವಾಗ ನಾವು ಕೂಡ ಮಾಡಿದ್ದೆವು, ನಮ್ಮ ಹತ್ರ ಕೂಡ ಮಾಡಿಸಿದ್ರು. ಆದರೆ ನಾವು ಮಾಡಿದ ಇದರಲ್ಲಿ ನಾವು ಊಟ ಮಾಡಲಿಕ್ಕೆ ಭಾರಿ ಒಳ್ಳೆ ಆಗ್ತದೆ, ನಮಗೆ ತುಂಬ ಖುಷಿ ಇದೆ. ಒಟ್ಟಿನಲ್ಲಿ ಮಕ್ಕಳಿಗೆ ಪುಸ್ತಕದ ಪಾಠವಷ್ಟೇ ಸಾಲದು, ಬದುಕಿನ ಪಾಠವೂ ಅಗತ್ಯ. ಭತ್ತದ ಬೀಜದಿಂದ ಅನ್ನದ ತಟ್ಟೆಯವರೆಗಿನ ಪ್ರಯಾಣ ಈ ವಿದ್ಯಾರ್ಥಿಗಳು ಸ್ವತಃ ಅನುಭವಿಸಿದ್ರೆ ರೈತರ ಪರಿಶ್ರಮವನ್ನ ಗೌರವಿಸುವ ಹೊಸ ಪೀಳಿಗೆ ರೂಪುಗೊಳ್ಳುವುದು ಖಚಿತ.